ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಕರ್ನಾಟಕ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಮಹತ್ವದ ಯೋಜನೆಯನ್ನು ತಂದಿದ್ದು ವೆಲ್ನೆಸ್ ಹೆಲ್ಪ್ಲೈನ್ ಮತ್ತು ಮುಸ್ಲಿಂ ಐಕ್ಯತಾ ವೇದಿಕೆಯಿಂದ ಮಂಗಳೂರಿನ ಕುದ್ರೋಳಿಯಲ್ಲಿ ಆಯುಷ್ಮಾನ್ ಕಾರ್ಡ್ ನೋಂದಣಿ ಮತ್ತು ವಿತರಣಾ ಕಾರ್ಯಕ್ರಮ ನಡೆಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಿಂದ ಸರ್ವರಿಗೂ ಆರೋಗ್ಯ ಸೇವೆಯನ್ನು ಒದಗಿಸುವ ಸಂಯೋಜಿತ ಯೋಜನೆಯಾಗಿದ್ದು, ಮಂಗಳೂರಿನ ಕುದ್ರೋಳಿಯಲ್ಲಿ ಇದಿನಪ್ಪ ಫೌಂಡೇಶನ್ನ ಪ್ರಾಯೋಜಕತ್ವದಲ್ಲಿ ವೆಲ್ನೆಸ್ ಹೆಲ್ಪ್ಲೈನ್ ಮತ್ತು ಮುಸ್ಲಿಂ ಐಕ್ಯತಾ ವೇದಿಕೆಯ ವತಿಯಿಂದ ಶಿಬಿರ ನಡೆಯಿತು. ಮುಸ್ಲಿಂ ಐಕ್ಯತಾ ವೇದಿಕೆಯ ಉಪಾಧ್ಯಕ್ಷರಾದ ಪಿ ಅಬುಬಕರ್ ಅವರು ಮಾತನಾಡಿ, ಕುದ್ರೋಳಿಯಲ್ಲಿ ಆಯುಷ್ಮಾನ್ ಕಾರ್ಡ್ ಅನ್ನು ಕುದ್ರೋಳಿಯ ಜನತೆ ಉಚಿತವಾಗಿ ಪಡೆಯಬೇಕೆಂಬ ಉದ್ದೇಶದಿಂದ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಈ ಉಪಯೋಗ ಆಗಬೇಕು ಅಂತ ವೆಲ್ನೆಸ್ ಹೆಲ್ಪ್ಲೈನ್ ಮತ್ತು ಮುಸ್ಲಿಂ ಐಕ್ಯತಾ ವೇದಿಕೆಯಿಂದ ಆಯೋಜನೆ ಮಾಡಿದ್ದೇವೆ ಅಂತ ಹೇಳಿದರು. ಆಯುಷ್ಮಾನ್ ಕಾರ್ಡ್ ಕರ್ನಾಟಕ ಇದರ ಒಂದು ಸದುಪಯೋಗವನ್ನು ನಮ್ಮ ಕುದ್ರೋಳಿಯ ಮಹಾಜನತೆ ಉಚಿತವಾಗಿ ಪಡೆಯಬೇಕೆಂದ ಒಂದು ಉದ್ದೇಶದಲ್ಲಿ ನಾವೆಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ಜಾತಿ ಮತ ಭೇದವಿಲ್ಲದೆ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಈ ಒಂದು ಕಾರ್ಡ್ನ ಉಪಯೋಗ ಆಗಬೇಕು ಅಂತ ಮನಗಂಡು ವೆಲ್ನೆಸ್ ಹೆಲ್ಪ್ಲೈನ್ ಮತ್ತು ಮುಸ್ಲಿಂ ಐಕ್ಯತಾ ವೇದಿಕೆಯ ಇದರ ಜಂಟಿ ಸಂಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ಎಲ್ಲ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯ ಏನು ಕೋವಿಡ್ಗೆ ಸಂಬಂಧಿಸಿದ ಎಲ್ಲ ಉಪಕರಣಗಳನ್ನು ನಾವು ಹೊಂದಿದ್ದೇವೆ. ಇದರ ಮೊದಲು ನಾವು ಎಲ್ಲ ಏರಿಯಾದಲ್ಲಿ ಕೋವಿಡ್ ತಪಾಸಣಾ ಶಿಬಿರವನ್ನು ಮಾಡಿ ಪ್ರತಿಯೊಂದು ಮನೆಗೆ ಕೂಡ ನಾವು ಭೇಟಿ ಕೊಟ್ಟಿದ್ದೇವೆ. ಕರ್ನಾಟಕ ಸರ್ಕಾರದ ಮಾರ್ಗದರ್ಶನ ಸೂಚಿಯಲ್ಲಿ ನಾವೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ಯಾರಿಗೂ ನಮ್ಮ ಜಾತಿ ಮತ ಭೇದ ಪಂಕ್ತ ಇಲ್ಲದೆ ಎಲ್ಲ ಸುಮಾರು ನಿನ್ನೆ ಒಂದು 200 ಜನ ಇದರ ಒಂದು ಸದುಪಯೋಗವನ್ನು ಪಡೆದಿದ್ದಾರೆ. ಶಿಬಿರದಲ್ಲಿ ವೆಲ್ನೆಸ್ ಹೆಲ್ಪ್ಲೈನ್ನ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಜಕಾರಿಯಾ ಪರ್ವೇಸ್ ಮಾತನಾಡಿ, ಕಳೆದ 1 ತಿಂಗಳ ಹಿಂದೆ ಈ ವೆಲ್ನೆಸ್ ಹೆಲ್ಪ್ಲೈನ್ ಅನ್ನು ಆರಂಭಿಸಿದ್ದೇವೆ. ಇದರಲ್ಲಿ 50 ವೈದ್ಯರು 20 ಎನ್ಜಿಒಗಳು ಭಾಗಿಯಾಗಿದ್ದಾರೆ. ವೆಲ್ನೆಸ್ ಹೆಲ್ಪ್ಲೈನ್ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ ಮತ್ತು ಆಯುಷ್ಮಾನ್ ಕಾರ್ಡ್ಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಸಿಮಿಲರ್ಲಿ ಗೈಡೆನ್ಸ್ ಇದೆ. ಗೈಡೆನ್ಸ್ ಏನಂದರೆ ಕೋವಿಡ್ ಟೈಮಲ್ಲಿ ಯಾವ ಹಾಸ್ಪಿಟಲ್ಗೆ ಹೋಗಬೇಕು, ಯಾವ ಹಾಸ್ಪಿಟಲಲ್ಲಿ ಬೆಡ್ ಇದೆ ಅಂತ ಆ ಸರ್ವಿಸ್ ಕೊಡಲಿಕ್ಕೆ ನಮ್ಮ 2 ಕಾಲ್ ಸೆಂಟರ್ ಏಜೆಂಟನ್ನು ನಾವು ನೇಮಕ ಮಾಡಿಕೊಂಡಿದ್ದೇವೆ. 2 ಹೆಲ್ಪ್ಲೈನ್ ಉಂಟು. ಆ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದರೆ ಅವರು ಗೈಡ್ ಮಾಡ್ತಾರೆ. ಯಾವ ಹಾಸ್ಪಿಟಲ್ ಯಾವ ಬೆಡ್ ಇದೆ, ಯಾವ ಡಾಕ್ಟ್ರಲ್ಲಿ ನಿಮಗೆ ನಮ್ಮ ಎಂಪೆನಲ್ ಡಾಕ್ಟರ್ ಅವ್ರ ಹತ್ರ ಟೆಲಿಕನ್ಸಲ್ಟೇಷನ್ ಮಾಡ್ತಾರೆ. ಅದೊಂದು ಸರ್ವಿಸ್ ಇದೆ. ಸಿಮಿಲರ್ಲಿ ನಮ್ಮ ಹತ್ರ ಕೌನ್ಸಿಲರ್ಸ್ ಇದ್ದಾರೆ. ಆಲ್ಮೋಸ್ಟ್ 30-40 ಕೌನ್ಸಿಲರನ್ನು ನಾವು ಈಗ ರೆಡಿ ಮಾಡ್ತಾ ಇದ್ದೇವೆ. ನಮಗೆ ಈ ಕೋವಿಡಿಂದ ಸೈಕಾಲಜಿಕಲಿ ತುಂಬ ಎಲ್ಲರೂ ವೀಕ್ ಆಗಿದ್ದಾರೆ. ಅವರಿಗೆ ಬೇಕಾದ ಕೌನ್ಸಿಲಿಂಗ್ ಕೊಡಲಿಕ್ಕೆ ನಮ್ಮ ಹತ್ರ ಕೌನ್ಸಿಲರ್ಸ್ ಇದ್ದಾರೆ. ಸಿಮಿಲರ್ಲಿ ನಮ್ಮ ಹತ್ರ ಆ್ಯಂಬುಲೆನ್ಸ್ಗಳಿದೆ. ಇಮಿಡಿಯೇಟ್ ಕಾಲ್ ಬಂದರೆ ಆ್ಯಂಬುಲೆನ್ಸ್ ಮುಖಾಂತರ ಅವರನ್ನು ಕಳಿಸ್ತಾ ಇದ್ದೇವೆ. ಆಲ್ಮೋಸ್ಟ್ ಈಗ 1 ತಿಂಗಳಲ್ಲಿ 50ಕ್ಕೆ ಜಾಸ್ತಿ ಜನರನ್ನು ನಾವು ಸರ್ವಿಸ್ ಕೊಟ್ಟಿದ್ದೇವೆ. ಸಿಮಿಲರ್ಲಿ ರೀಸೆಂಟ್ ನಾವು ಪ್ಲಾಸ್ಮಾದಲ್ಲಿಯೂ ನಾವು ಪೂರೈಕೆ ಮಾಡಿದ್ದೇವೆ. ಇನ್ನು ಕುದ್ರೋಳಿಯ ಜನತೆ ಈ ವಿಶೇಷ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ನಾಗರಾಜ್, V4 News 24/7 ಮಂಗಳೂರು.